ಪತ್ರಿಕೆಯಲ್ಲಿ ನಾವು ಸ್ವಾಗತವನ್ನು. ಕೋವಿಡ್-19 ಎಂಬ ಈ ಒಂದು ಜಾಗತಿಕ ಅವ್ಯವಸ್ಥೆ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಒಂದು ಸುಂದರವಾದ ಹೆಸರನ್ನು ಪಡೆದುಕೊಂಡು ನಾವಿವತ್ತು ಹಳ್ಳಿ ಕಡೆಗೆ ಹೊರಟಿದ್ದೇವೆ. ವೈದ್ಯರ ನಡೆ ಹಳ್ಳಿ ಕಡೆ ಅಂತ ಈ ಕಾರ್ಯಕ್ರಮದ ಹೆಸರೇನಿದೆ, ಅದರಂತೆ ನಾವು ಇವತ್ತು ನಮ್ಮ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಈ ಒಂದು ಸಂದರ್ಭದಲ್ಲಿ ಜನರು ಆಸ್ಪತ್ರೆ ಕಡೆ ಬರಲಿಕ್ಕೆ ಹೆದರ್ತಾರೆ. ತಮ್ಮ ಸಮಸ್ಯೆಗಳನ್ನು, ಆರೋಗ್ಯ ಸಮಸ್ಯೆಗಳನ್ನು ಹೇಳಿಕೊಳ್ಳಲಿಕ್ಕೆ ಹೆದರ್ತಾರೆ. ಯಾಕಂತ ಹೇಳಿದರೆ ಎಲ್ಲಿ ನಮಗೆ ಕೋವಿಡ್ ಇದೆ, ಎಲ್ಲಿ ನಮ್ಮನ್ನು ಪಾಸಿಟಿವ್ ಅಂತ ಹೇಳಿಬಿಟ್ಟು ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಕಷ್ಟ ಕೊಡ್ತಾರೆ ಅಂತೇಳಿ ಹೆದರಿಕೊಂಡು ವೈದ್ಯರ ಹತ್ತಿರ ಬರಲಿಕ್ಕೆ ಜನರು ಹೆದರ್ತಾರೆ. ಇಂಥ ಸಂದರ್ಭದಲ್ಲಿ ವೈದ್ಯರೇ ಒಂದು ಜನರ ಮನೆಗೆ ಹೋಗಿ ಅವರ ಸಮಸ್ಯೆಗಳನ್ನು ಅರಿತುಕೊಂಡು ಅವರ ರೋಗಗಳನ್ನು ಕಂಡುಹಿಡಿದು ಅವರಿಗೆ ಒಂದು ಧೈರ್ಯ ತುಂಬಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಒಂದು ಪ್ರಾಥಮಿಕ ಕಾರ್ಯಕ್ರಮವನ್ನು ಅವರ ಮನೆಯಲ್ಲೇ ಆರಂಭಿಸುವ ಇಂಥ ಒಂದು ಸಂದರ್ಭ ಇವತ್ತು ನಮಗೆ ಒದಗಿ ಬಂದಿದೆ. ಈ ಒಂದು ಎಲ್ಲ ರಾಜಕೀಯ ವ್ಯಕ್ತಿಗಳು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಎಲ್ಲ ಆರೋಗ್ಯ ಸಿಬ್ಬಂದಿಗಳು ಎಲ್ಲರೂ ಒಟ್ಟಾಗಿ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಆರಂಭಿಸ್ತಾ ಇದ್ದೇವೆ. ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗ್ತದೆ ಎನ್ನುವ ನಂಬಿಕೆ ನನಗಿದೆ. ಅದರೊಂದಿಗೆ ಜನರ ಸಹಕಾರ ಖಂಡಿತ ನಮಗೆ ದೊರೆಯುತ್ತದೆ ಅನ್ನೋ ಧೈರ್ಯ ಇದೆ. ಈ ಧೈರ್ಯದೊಂದಿಗೆ ನಾವಿವತ್ತು ಮುನ್ನಡೆಯುತ್ತಿದ್ದೇವೆ. ಧನ್ಯವಾದಗಳು. ನಮಸ್ಕಾರ. ನಮ್ಮ ಕುರ್ನಾಡ್ ಆರೋಗ್ಯ ಕೇಂದ್ರದಲ್ಲಿ ನಡೆಯುವಂತಹ ಈ ಕೊರೋನಾ ಎನ್ನುವಂತಹ ಮಹಾಮಾರಿಯನ್ನು ನಿರ್ಮೂಲನೆಗೊಳಿಸಲಿಕ್ಕೋಸ್ಕರ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ UT ಖಾದರ್ ರವರ ಸೂಚನೆಯ ಮೇರೆಗೆ ಸರ್ಕಾರದ ಈ ಒಂದು ಕಾರ್ಯಕ್ರಮ ಜನರಿಗೆ ನೇರವಾಗಿ ತಲುಪಬೇಕು ಎನ್ನುವಂಥ ನೆಲೆಯಲ್ಲಿ ನಾವೆಲ್ಲರೂ ಈ ಆರೋಗ್ಯ ಕೇಂದ್ರದಲ್ಲಿ ಬಂದು ಸೇರಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಅಂತೇಳಿದರೆ ವೈದ್ಯರ ನಡೆ ಗ್ರಾಮದ ಕಡೆಗೆ. ಈಗಾಗಲೇ ಕೊರೋನಾ ಬಂದಿರತಕ್ಕಂಥ ಮನೆಯವರಿರ್ಬೋದು, ಹಾಗೆ ಬೇರೆ ಬೇರೆ ಸಮಸ್ಯೆಲಿರ್ತಕ್ಕಂಥ ಮನೆಯಲ್ಲಿ ಹಾಸ್ಪಿಟಲಿಗೆ ಬರಲಿಕ್ಕೆ ಜನರು ನೇರವಾಗಿ ಭಯಭೀತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೇರವಾಗಿ ವೈದ್ಯರೇ ಜನರ ಬಳಿಗೆ ಹೋಗಿ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ಕಾರ್ಯವನ್ನು ನಮ್ಮ ಕುರ್ನಾಡ್ ಆರೋಗ್ಯ ಕೇಂದ್ರದ ವತಿಯಿಂದ ಡಾಕ್ಟ್ರು, ಸಿಬ್ಬಂದಿಗಳು, ಹಾಗೆ ಎಲ್ಲ ನಮ್ಮ ಯುವಕ ಮಂಡಲಗಳವರು, ಹಾಗೆ ಆರೋಗ್ಯ ಕಾರ್ಯಕರ್ತರು, ನಮ್ಮ ಕ್ಷೇತ್ರದ ಎಲ್ಲ ಸಂಘಟಕರು, ಪಂಚಾಯತ್ ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಮುಂಚೂಣಿಯನ್ನು ಇಡ್ತಾ ಇದ್ದಾರೆ. ಬಹುಶಃ ಇದೊಂದು ಕಾರ್ಯಕ್ರಮ ಈ ಕೊರೋನಾ ಎನ್ನುವಂತಹ ಮಹಾಮಾರಿ ಮುಕ್ತವಾಗಬೇಕು. ಗ್ರಾಮದಲ್ಲಿ ಈಗಾಗಲೇ ಸಿಟಿಯಿಂದ ಜನರು ಗ್ರಾಮಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗ್ರಾಮಗಳಲ್ಲಿ ಕೂಡ ಇದು ಪಸರಿಸ್ತಾ ಇದೆ. ಇದನ್ನು ನಿರ್ಮೂಲನೆ ಮಾಡಬೇಕಾದ್ರೆ ಜಾಗೃತಿ ಅಗತ್ಯ ಇದೆ. ಆ ನೆಲೆಯಲ್ಲಿ ಇದನ್ನು ಗ್ರಾಮ ಮುಕ್ತ ಕೊರೋನಾವನ್ನು ಮಾಡಬೇಕಾದ್ರೆ ಇದಕ್ಕೆ ಎಲ್ಲರ ಆರೋಗ್ಯ ಇಲಾಖೆಯ ಜೊತೆ ಪ್ರತಿಯೊಬ್ಬರ ಸಹಕಾರ ಕೂಡ ಇವತ್ತು ಅಗತ್ಯತೆ ಇದೆ ಎನ್ನುವಂತಹ ನೆಲೆಯಲ್ಲಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ UT ಖಾದರ್ ರವರು ಒಂದು ದೃಢ ನಿರ್ಧಾರವನ್ನು ಮಾಡಿಕೊಂಡು ಅವರ ಕ್ಷೇತ್ರದಾದ್ಯಂತ ಈ ಇಲಾಖೆಯನ್ನು ಒಟ್ಟುಗೂಡಿಸಿ, ಹಾಗೆ ಎಲ್ಲರನ್ನು ಕೂಡ ಒಟ್ಟುಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರು ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಇಲಾಖೆಗೂ ಹಾಗೆ ಸೇರಿದಂಥ ಸರ್ವರಿಗೂ ವಂದಿಸಿ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಬಹಳ ಒಂದು ಪ್ರಯೋಜನವಾಗುವಂಥ ಒಂದು ವಿಷಯ, ಹಾಗೂ ಈ ಪ್ರಯೋಜನವನ್ನು ಹಳ್ಳಿ ಜನರು ಪಡೆದು ಅದರ ಉಪಯೋಗವನ್ನು ಪಡ್ಕೊಂಡು ಹಾಗೆ ನಮ್ಮ ಈಗ ಬಹಳ ಆರ್ಥಿಕವಾಗಿ ಬಹಳ ಕಂಗೆಟ್ಟಿದೆ. ಆದ್ದರಿಂದ ಈ ಎಲ್ಲರೂ ಅವರು ಹೇಳುವಂಥ ಮಾತನ್ನು ಕೇಳಿ ಯಾರಿಗೆಲ್ಲ ಕೊರೋನಾ ಪಾಸಿಟಿವ್ ಆಗಿದ್ದಾರೆ ಅವರು ಮನೆಯಿಂದ ಹೊರಗೆ ಬರದೆ, ಹಾಗೂ ಯಾರಿಗೂ ಜ್ವರ ಇದ್ದರೆ ಅವರು ಕಿಟ್ಟನ್ನು ಉಪಯೋಗಿಸಿ ಟೆಸ್ಟ್ ಮಾಡ್ತಾರೆ. ಅದಕ್ಕೆಲ್ಲರೂ ಸಹಕರಿಸಬೇಕಾಗಿ ನಾನು ಎಲ್ಲರ ಹತ್ರ ಕೇಳಿಕೊಳ್ತೀನಿ. ವೈದ್ಯರ ನಡೆ ಹಳ್ಳಿ ಕಡೆ ಇದು ಸರ್ಕಾರದ ಅತ್ಯುತ್ತಮ ಒಂದು ಕಾರ್ಯಕ್ರಮ. ಇದಕ್ಕೆ ಈ ಭಾಗದ ಎಲ್ಲ ಗ್ರಾಮ ಪಂಚಾಯತು, ಇತರ ಸಂಘಟಕರು, ಮಡಿಪ ಬ್ಲಾಕ್ ಎಲ್ಲ ಕೂಡಿ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇವತ್ತು ಡಾಕ್ಟರ್ ಅವರು ಹಳ್ಳಿ ಕಡೆ ಹೋಗ್ತಾ ಇದ್ದಾರೆ. ಇವತ್ತು ಒಂದು ಚಾಲನೆ ಕೊಟ್ಟು ನಾಳೆಯಿಂದ ಈ ಕಾರ್ಯಕ್ರಮವನ್ನು ಎಲ್ಲ ಹಳ್ಳಿ ಕಡೆ ಹೋಗಿ ಯಶಸ್ವಿಗೊಳಿಸುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಡಾಕ್ಟ್ರು ಒಟ್ಟಿಗೆ ನಾವೆಲ್ಲ ಸೇರಿಕೊಂಡು ಮಾಡ್ತೇವೆ.
ಇವತ್ತಿನ ಕಾರ್ಯಕ್ರಮಕ್ಕೆ ಶಾಸಕರು ಬರಬೇಕಿತ್ತು. ಅವರ ಆರೋಗ್ಯದ ಹಿನ್ನಡೆಯಿಂದ ಬರಲಿಕ್ಕೆ ಆಗಲಿಲ್ಲ. ಆದ್ದರಿಂದ ನಾವೆಲ್ಲ ಪಂಚಾಯತ್ತು ಇತರ ಸಂಘ ಸಂಸ್ಥೆಗಳು ಕೂಡಿ ನಾವು ಇವತ್ತು ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮದ ಜೊತೆಗೆ ಡಾಕ್ಟ್ರ್ನವರಿಗೆ ಈ ಹಾಸ್ಪಿಟ್ಲಿಗೆ ನಾವೆಲ್ಲ ಹಿಂದಿನಿಂದ ಯಾವುದೆಲ್ಲ ಸಹಕಾರ ಬೇಕು ತಾವೆಲ್ಲ ಕೊಟ್ಟು ತಮಗೆ ಧೈರ್ಯ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಶಾಸಕರ ಅನುಮತಿಯ ಮೇರೆಗೆ ಶಾಸಕರು ಈ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ದಾರೆ. ತಾವು ಡಾಕ್ಟ್ರ್ನವರಿಗೆ ಈ ಸಂದರ್ಭದಲ್ಲಿ ಹೋಗುವಂಥ ಯಾವ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬಂದರೆ ನಾವು ನಿಮ್ಮ ಬೆನ್ನ ಹಿಂದೆ ಇದ್ಕೊಂಡು ತಮಗೆ ಸಹಕಾರವನ್ನು ಕೊಡ್ತೇವೆ. ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ ನಡೆಸುವಲ್ಲಿ ನಾವೆಲ್ಲ ಸಂಪೂರ್ಣ ಸಹಾಯ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇದನ್ನು ಯಶಸ್ವಿಗೊಳಿಸಬೇಕು. ಇದರೊಟ್ಟಿಗೆ ನಾವು ಮಗದೊಮ್ಮೆ ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ವೈದ್ಯಾಧಿಕಾರಿಗಳೇ ಹಾಗೂ ಈ ಕಾರ್ಯಕ್ರಮ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ, ಅವೇರ್ನೆಸ್ ಕಾರ್ಯಕ್ರಮ ಆಗಿದೆ. ಸರ್ಕಾರೇತರ ಒಂದು ಜಂಟಿಯಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದು ಯಾವತ್ತೂ ಕೂಡ ಯಶಸ್ವಿಯಾಗ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರೇತರ ಮತ್ತು ಜನಪ್ರತಿನಿಧಿಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಪ್ರತಿಯೊಂದು ಪರಿಸರದಲ್ಲಿ ಕೂಡ ಈ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮೆಲ್ಲರ ಈ ಒಂದು ಇಚ್ಛಾಶಕ್ತಿಗೆ ನಮ್ಮ ಶಾಸಕರು ನಮಗೆ ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮತ್ತು ನಮ್ಮಿಂದ ಆಗೋದಲ್ಲ, ಪ್ರತಿಯೊಬ್ಬರು ಸಹಕಾರ ಕೊಟ್ಟರೆ ಮಾತ್ರ ಈ ಕಾರ್ಯಕ್ರಮ ಫಲಪ್ರದ ಆಗ್ತದೆ. ಈ ನಿಟ್ಟಿನಲ್ಲಿ ಮುಡಿಪಿನಲ್ಲಿ ಸಾಂಕೇತಿಕವಾಗಿ ಮಾಡಿಕೊಂಡಂಥ ಈ ಕಾರ್ಯಕ್ರಮ ಮುಂದೆ ಎಲ್ರಿಗೂ ಕೂಡ ಒಂದು ಮಾದರಿಯಾಗಲಿ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತೇನೆ. ಕುರುನಾಡು ಆರೋಗ್ಯ ಕೇಂದ್ರದಲ್ಲಿ ಸರ್ಕಾರದ ನಿರ್ದೇಶನದ ಪ್ರಕಾರ ಈ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂಥ ಸನ್ಮಾನ್ಯ UT ಖಾದರ್ ಅವರ ಮಾರ್ಗದರ್ಶನದಲ್ಲಿ ಏನು ಹಳ್ಳಿ ಕಡೆ ವೈದ್ಯರ ನಡೆ ಎಂಬ ಕಾರ್ಯಕ್ರಮ ಇದೆಯೋ ಅದನ್ನು ಇವತ್ತು ಕುರುನಾಡು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳು, ಸಮಾಜ ಸೇವಾ ಮುಖ್ಯಸ್ಥರು, ಜನಶಿಕ್ಷಣ ಟ್ರಸ್ಟ್, ವಿವಿಧ ಸಂಘ ಸಂಸ್ಥೆಗಳ ಹರಿಕಾರರ ಸಮ್ಮುಖದಲ್ಲಿ ಕುರುನಾಡು ಆರೋಗ್ಯ ಕೇಂದ್ರದ ಆರೋಗ್ಯಾಧಿಕಾರಿಯವರು ಮತ್ತು ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ಸಾಂಕೇತಿಕವಾಗಿ ಚಾಲನೆ ಸಿಕ್ಕಿದೆ. ಬಹಳಷ್ಟು ಸಂತೋಷವಾಗ್ತಾ ಇದೆ. ಇವತ್ತು ವೈದ್ಯ ಸಮೂಹ ಹಳ್ಳಿಯ ಮೂಲೆ ಮೂಲೆಗಳಿಗೆ ಹೋಗಿ ಜನರ ಸಂಕಷ್ಟಗಳನ್ನು, ಅವರ ರೋಗ ರುಜಿನಗಳನ್ನು ತಿಳಿದು ಪಡೆದು ಅವರಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಇವತ್ತೇನು ತಾವು ಮಾಡ್ತಾ ಇದ್ದೀರಿ. ತಮ್ಮ ಜೊತೆ ನಾವೆಲ್ಲರೂ ಇದ್ದೇವೆ ಅಂತಕ್ಕಂಥ ಸದಾಶಯದ ಮಾತುಗಳೊಂದಿಗೆ ನಿಮ್ಮ ಮತ್ತು ನಮ್ಮ ಸೇವೆಯು ಇದು ನಿಂತ ನೀರಾಗದೆ ಕೊರೋನಾ ಮುಕ್ತ ಈ ಒಂದು ಕ್ಷೇತ್ರ ಮತ್ತು ಕೊರೋನಾ ಮುಕ್ತ ರಾಜ್ಯಗಳು ನೀವೆಲ್ಲ ಪಣತೋಡೋಣ ಅಂತಕ್ಕಂಥ ಸದಾಶಯದ ಮಾತುಗಳೊಂದಿಗೆ ವಂದಿಸ್ತೇನೆ. ಇವತ್ತು ಇಡೀ ನಮ್ಮ ಇರುವಂತ ವೈದ್ಯಕೀಯ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಏನಿದೆ ಅದರ ಸದುಪಯೋಗ ಪಡೆದುಕೊಂಡು ಎಲ್ಲ ಮೆಡಿಕಲ್ ಕಾಲೇಜಿನವರು ಮತ್ತು ವೈದ್ಯರು ಬಹುಶಃ ಇವತ್ತು ಯಾರು 4th ಇಯರ್ ಆಗಿ ಫೈನಲ್ ಎಕ್ಸಾಮ್ಗೆ ಇವತ್ತು ಭಾಗಿಯನ್ನು ಕೂಡ ಅವರು ಹೋಗ್ಲಿಲ್ಲ. ಅಥವಾ ಯಾರು ಇವತ್ತು MBBS ಆಗಿ PGಗೆ ಇವತ್ತು ಕಲಿತು ಮನೆಯಲ್ಲಿ ನೀಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ. ಮತ್ತೆ ಯಾರು ಇವತ್ತು ಅಡಿಷನಲ್ ಡಾಕ್ಟರ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಇವರೆಲ್ಲ ಸದುಪಯೋಗ ಪಡಿಸಿಕೊಂಡು ನಾವು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಬಹುಶಃ ಮುಂಜಾಗ್ರತಾ ಕ್ರಮ ಇವತ್ತು 2ನೇ ಅಲೆಯಲ್ಲಿ ಯಾವುದೆಲ್ಲ ನಷ್ಟ ಮತ್ತು ಸಂಕಷ್ಟ ಆಗಿ ಹೋಗಿದೆ ಅದರಿಂದ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಮುಂದೆ ಬರುವಂತ ತಪ್ಪಿಸ್ಕೊಳ್ಳಿಕ್ಕೆ ಬಹುಶಃ ಈ ಒಂದು ನಮ್ಮ ಡಾಕ್ಟರ್ಗಳ ನಡೆ ಹಳ್ಳಿಯ ಕಡೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಮತ್ತು ಇದರಲ್ಲಿ ಬರೀ ಕೋವಿಡ್ಗೆ ಸೀಮಿತವಾಗಿ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಇನ್ನಿತರ ರೋಗ ಲಕ್ಷಣಗಳು ಮಸಾದವರು ಇರಲಿ, ಹೈಪರ್ ಟೆನ್ಷನ್ ಇರಲಿ, ಇನ್ನಿತರ NCD ಕೇಸಸ್ ಯಾವುದು ನಮ್ದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದೆಯಾ ಇದರ ಬಗ್ಗೆ ಮನೆಯಲ್ಲಿ ಹೋಗಿ ಈಗ ತಪಾಸಣೆ ಮಾಡಿದ್ರೆ ಮುಂದೆ ಅವ್ರಿಗೆ ಆ ರೋಗದಿಂದ ಅನಾಹುತ ಆಗುವಂತ ಸಂದರ್ಭ ಕೂಡ ಆಗ್ತದೆ. ನನ್ನ ಎಲ್ಲ ವೈದ್ಯರಿಗೆ ಮತ್ತು ನಮ್ಮ ಇಲಾಖೆ ಎಲ್ಲ ನನ್ನ ಡಾಕ್ಟರ್ಗಳಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ನಮ್ಮ ವೈದ್ಯಕೀಯ ಅಧಿಕಾರಿ ಬಸ್ಸುಗಳು ಸದಸ್ಯರು
ಮತ್ತು ಟಾಸ್ಕ್ ಫೋರ್ಸ್ ಸದಸ್ಯರು ಯಾರೆಲ್ಲ ಬಹುಶಃ ಇದಕ್ಕೆ ಮುಂಚಿನಲ್ಲಿದ್ದು ಸಹಕಾರ ಕೊಟ್ಟಿದ್ದಾರೆ. ನನ್ನ ಎಲ್ಲ ಗ್ರಾಮದವರಿಗೆ ನಾನು ಶುಭಾಶಯ ಸಲ್ಲಿಸ್ತೇನೆ. ಬಹುಶಃ ನಮ್ಮ ಕುರ್ನಾಡ್ನಲ್ಲಿ ಉನ್ನತ ವಯಸ್ಸಂದ ಗಣೇಶ್ ನಾಯಕರಿಗೂ ಉಪಾಧ್ಯಕ್ಷರಿಗೂ ಮಮತಾ ಗಟ್ಟಿ ಅವರಿಗೂ ಬಹುಶಃ ನಮ್ಮ ಪ್ರಶಾಂತ್ ಖಾಜೆ ಅವರಿಗೂ ಜಲೀಲ್ ಅವರಿಗೂ ನಾಸೀರ್ ಅವರಿಗೂ ಇನ್ನಿತರ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಉಪಾಧ್ಯಕ್ಷ ಅಂತ ನಮ್ಮ ಪ್ರೇಮಗಟ್ಟಿ ಎಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ ಒಂದು ಮಾಧ್ಯಮ ಕಾರ್ಯಕ್ರಮ ಆಗಲಿ. ಇದು ಬೇರೆ ಗ್ರಾಮದವರು ಕೂಡ ಇದನ್ನು ಈ ಬೇರೆ ಗ್ರಾಮದವರು ಕೂಡ ಇದನ್ನು ನೋಡಿಕೊಂಡು ಅನುಭವಿಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಶುಭಾಶಯ ಸಲ್ಲಿಸಿ ಎಲ್ಲರ ಪರವಾಗಿ ನಾನು ಇದನ್ನು ಉದ್ಘಾಟಿಸ್ತೇನೆ. ಆರೋಗ್ಯವೇ ಭಾಗ್ಯ, ಅರಿವೇ ಔಷಧಿ, ಲಸಿಕೆಯೇ ಅಸ್ತ್ರ, ವೈದ್ಯರ ನಡೆ ಹಳ್ಳಿ ಕಡೆ ಒಂದು ಆರೋಗ್ಯ ಅರಿವು ಅಭಿಯಾನ ಈ ಕುರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಒಂದು ಅಭಿಯಾನ ರೀತಿಯಲ್ಲಿ ಚಾಲನೆ ನೀಡಿದೆ. ಮಾನ್ಯ UT ಖಾದರ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿ ಆಗುವುದಿದೆ. ನಮ್ಮ ಈ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ಗ್ರಾಮಗಳಿಗೆ ಮನೆ ಅಂಗಳಕ್ಕೆ ಹೋಗಿ ಜನರಿಗೆ ಆರೋಗ್ಯ ಅರಿವು ನೀಡಿ ಆತಂಕವನ್ನು ನಿವಾರಿಸಿ ಒಂದು ಆರೋಗ್ಯವಂತರ ಸ್ವಸ್ಥ ಮತ್ತು ಕೊರೋನಾ ಮುಕ್ತ ಗ್ರಾಮ ನಿರ್ಮಾಣಕ್ಕೆ ಈ ಆರೋಗ್ಯ ಅಭಿಯಾನ ಬಹಳ ಪರಿಣಾಮಕಾರಿಯಾಗಿದೆ. ಈ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಂಘ ಸಂಸ್ಥೆಗಳು, ಕಾರ್ಯಪಡೆ, ಗ್ರಾಮ ಪಂಚಾಯತ್ನೊಂದು ಜಂಟಿ ಕಾರ್ಯಾಚರಣೆ ಇದು. ಈ ಕೊರೋನಾ ತಡೆಗೆ ಜಂಟಿ ಕಾರ್ಯಾಚರಣೆ ಅಗತ್ಯ ಇದೆ. ಈ ಅತ್ಯುತ್ತಮವಾದ ಕಾರ್ಯಕ್ರಮಕ್ಕೆ ನಮ್ಮ ಕಡೆಯಿಂದ ಕೂಡ ಸಂಪೂರ್ಣ ಸಹಕಾರ ನಾವು ಕೊಡುತ್ತೇವೆ. ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸುತ್ತೇನೆ. ವೈದ್ಯರ ನಡೆ ಗ್ರಾಮದ ಕಡೆ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಇವತ್ತು ಈ ಕೊರೋನಾ ಮಹಾಮಾರಿಯಿಂದ ಸಮಾಜದ ಕಟ್ಟಕಡೆಯ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನ ಭಾಳಷ್ಟು ಹೆದರಿಕೆಯಿಂದ ಇದು ಯಾವುದೇ ರೀತಿ ಬರ್ತದೆ ಎಂಬ ಅವರಿಗೆ ಅರಿವಿಲ್ಲದೆ ಭಾಳಷ್ಟು ಜನ ಇವತ್ತು ಒಂದು ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕುರ್ನಾಡಿನ PSC ಆರೋಗ್ಯ ಕೇಂದ್ರದ ವೈದ್ಯರು, ಅವರ ತಂಡ, ಎಲ್ಲ ಸಿಬ್ಬಂದಿ ವರ್ಗ ಭಾಳಷ್ಟು ಯಶಸ್ವಿ ಸೇವೆಯನ್ನು ಈ ಪ್ರದೇಶದಲ್ಲಿ ಕೊಟ್ಟಿದೆ. ಪ್ರಥಮವಾಗಿ ಅವರಿಗೆ ನಾನು ಅಭಿನಂದಿಸುತ್ತಾ ಈ ಕಾರ್ಯಕ್ರಮ ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆ ವ್ಯಕ್ತಿಯ ಆರೋಗ್ಯದ ಕಡೆ ಅವರನ್ನು ಒಂದು ಆರೋಗ್ಯದ ಕಡೆ ತರುವಲ್ಲಿ ಯಶಸ್ವಿ ಆಗಲಿ, ಅವರಿಗೆ ಧೈರ್ಯ ತುಂಬ ಕೆಲಸ ಆಗಲಿ ಅಂತ ಅವರಲ್ಲಿ ನಾನು ಎಲ್ಲರಿಗೂ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಡೆ ಹಳ್ಳಿ ಕಡೆ ಅನ್ನತಕ್ಕಂಥ ರಾಜ್ಯ ಸರ್ಕಾರದ ವಿಶೇಷ ಕಾರ್ಯಕ್ರಮವನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಶಾಸಕರಾದ UT ಖಾದರ್ ಅವರ ನಿರ್ದೇಶನ ಪ್ರಕಾರ ಇವತ್ತು ನಾವು ಕುರ್ನಾಡು ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ವೈದ್ಯರು, ಜಿಲ್ಲಾಡಳಿತ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕಾರಿಗಳ ಸೂಚನೆ ಮೇರೆಗೆ ಸಪರೇಟ್ ಒಂದು ತಂಡವು ಹಳ್ಳಿ ಕಡೆಯಲ್ಲಿರ್ತಕ್ಕಂಥ ಮನೆಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಅನಿವಾರ್ಯ ಅಂತೇಳಿ ಕಂಡು ಬಂದಲ್ಲಿ ಆ್ಯಂಟಿಜೆನ್ ಟೆಸ್ಟ್ ಕೂಡ ಮಾಡ್ತಾರೆ, ರ್ಯಾಪಿಡ್ ಟೆಸ್ಟ್ ಮಾಡ್ತಾರೆ. ರ್ಯಾಪಿಡ್ ಟೆಸ್ಟಲ್ಲಿ ಇನ್ ಕೇಸ್ ಏನಾದರೂ ಪಾಸಿಟಿವ್ ಕಂಡು ಬಂದಲ್ಲಿ ಅಲ್ಲಿಂದಲೇ ಸರ್ಕಾರದ ಪ್ರೋಟೋಕಾಲ್ ಆರಂಭವಾಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ಅವರು ಆರಂಭಿಸ್ತಾರೆ. ಇದು ಜನರಿಗೆ ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥ ಸರ್ಕಾರದ ಉತ್ತಮವಾದಂಥ ನಡೆ. ಈ ನಡೆಯನ್ನು ನಾನು ಶ್ಲಾಘಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಈ ಸುತ್ತಮುತ್ತಲಿನ ಒಂದು 8 ಗ್ರಾಮಗಳಲ್ಲಿ ನಾವು ಕೂಡ ಕೊರೋನಾ ವಾರಿಯರ್ಸಿನ ಕೋವಿಡ್ ಪಡೆಗಳಿದೆ. ಆ ಪಡೆಯ ಮೂಲಕ ನಾವು ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತೇವೆ ಅನ್ನತಕ್ಕಂಥ ಭರವಸೆಯನ್ನು ಕೊಡ್ತಾ ಇದ್ದೇವೆ. ಇದರ ಕಡೆ ಹಳ್ಳಿ ಕಡೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುರ್ನಾಡು ಇಲ್ಲಿ ಉದ್ಘಾಟನೆಯನ್ನು ಮಾಡಿಕೊಂಡು ಇನ್ನು ಮುಂದಕ್ಕೆ ಪ್ರತಿಯೊಬ್ಬರು ವೈದ್ಯರು ಕೂಡ ಎಲ್ಲ ಭಾಗಗಳಿಗೆ ಹೋಗಿ ಹಳ್ಳಿ ಮನೆಗಳಿಗೆ ಭೇಟಿ ಕೊಟ್ಟು ಈ ಒಂದು ರಾಜ್ಯ ಸರ್ಕಾರದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ಈ ಕ್ಷೇತ್ರದ ಶಾಸಕರು ಭಾಳಷ್ಟು ಕಾರ್ಯಕ್ರಮಗಳನ್ನು ಎಲ್ಲ ಕಡೆಗೆ ಎಲ್ಲ ಹಳ್ಳಿ ಮನೆಗೆ ವೈದ್ಯರ ತಂಡವು ಹೋಗಿ ಅಲ್ಲಿ ತಮಾಷಣೆಯನ್ನು ಮಾಡುತ್ತಾ ಜನರ ಏನೆಲ್ಲ ಆರೋಗ್ಯ ಸಮಸ್ಯೆ ಇದೆಯೋ ಅದನ್ನು ನೋಡಿಕೊಂಡು ಅವರಿಗೆ ಏನು ಆ ಕಾಯಿಲೆಗೆ ಮದ್ದು ಬೇಕು ಅದನ್ನು ಅವರವರ ಮನೆಯಲ್ಲೇ ಕೊಡುವಂಥ ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ಕುರ್ನಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ
ಚಾಲನೆಯನ್ನು ಕೊಡಲಾಗಿದೆ. ಮುಂದಕ್ಕೂ ಪ್ರತಿಯೊಂದು ಮನೆಗೂ ಹೋಗಿ ಆ ಕಾರ್ಯಕ್ರಮದ ಯಶಸ್ಸನ್ನು ಗಳಿಸಲಿಕ್ಕೆ ಎಲ್ಲ ವೈದ್ಯರ ತಂಡ ಹಾಗೂ ಎಲ್ಲ ಆರೋಗ್ಯ ಕಾರ್ಯಕರ್ತೆಯರು ಹಾಗೆ ಆಶಾ ಕಾರ್ಯಕರ್ತರು ಇದಕ್ಕೆ ಬೇಕಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ದುಡಿಲಿಕ್ಕಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಪಂಡ ಇತ್ತೆ ಕೊರೋನಾದ ಟೈಮ್ ಗೊತ್ತುಂಡು ಆಯ್ತ ಬಗ್ಗೆ ಇಂಕು ಜಾಸ್ತಿ ಇತ್ತು ಒಂದು ಜ್ವರ ರೋಗ ಲಕ್ಷಣ ಇಂಚು ಇತ್ತನಲ್ಲ ತರೆಬೇನೆ ಅದುಪ್ಪಲಿ ಬಂಜಿ ಬೇನೆ ಇಜ್ಜಿದ ಬಾಯಿಗೆ ರುಚಿ ಇಜ್ಜಂದು ಇಪ್ಪನ ವಾಸನೆ ಗೊತ್ತಾ ಒಂದಿಜ್ಜಿ ಅಂಚಿನದಲ್ಲ ಸಮಸ್ಯೆ ಇತ್ತಿನ ಪೂರ ಆಯ್ತ ಲಕ್ಷಣ ಅವು ನಿಕ್ಲಿಗೆ ಪೋದು ಪನ್ಪನ ಬೊಡ್ಚಿ ಆಸ್ಪತ್ರೆ ಮುಂದಾಲ ಮಲ್ಲ ವಿಷಯ ಹತ್ತು ಪಂಡದು ಬುಡ್ದಿತ್ತಂಡ ಎಂಕಲ್ಡ ಪಂಡ ಎಂಕ್ಲು ಮುಲ್ಪನೆ ಟೆಸ್ಟ್ ಮಲ್ಪುವ ಕಿಟ್ಟು ಉಂಡು ಎಂಕಲ್ಡ ಟೆಸ್ಟ್ ಮಲ್ತದ ಆಯ್ತ ರಿಸಲ್ಟ್ ಮುಲ್ಪನೆ ಪನ್ಪ ಹೌದಾ ಅಲ್ಲ ಹೆಜ್ಜಿ ಪಂಡದಂಡೆ ಇರಕ್ಕೆ ಬೇತೆ ಇಂಚಿನ ಸಮಸ್ಯೆ ಇತ್ತು BP ಶುಗರ್ ಇತ್ತನಲ್ಲ ಡಾಕ್ಟರ್ ಡಾಕ್ಟರ್ ಡಪ್ಪನಲ್ಲಿ ಇಂಚಿನ ಆರೋಗ್ಯದ ಸಮಸ್ಯೆ ಇತ್ತನಲ್ಲ ಡಾಕ್ಟರ್ ಡಪ್ಪ ಹತ್ತಿರಲಿ ಒಂದು 15 ದಿವಸ ಆಯ್ತು 15 ದಿವಸ ಸೆಕೆಂಡ್ ಡೋಸ್ ಮೊನ್ನೆ ಬಂದು ತಗೊಂಡು 2 ದಿವಸ ಆಯಿತು. ಓಕೆ ಬರ್ತದೆ ಟೆಸ್ಟ್ ಮಾಡ್ತಾನೆ ಎಂಗ್ಲಿಗೂ ಸಂತೋಷ ಖುಷಿ